ನೇರ ನುಡಿ ಪ್ರಗತಿಪರ ಹೋರಾಟದ ಮೂಲಕ ಗುರುತಿಸಿಕೊಂಡಿದ್ದ ದೇಶದ ಹಿರಿಯ ರಾಜಕಾರಣಿ ಸೀತಾರಾಮ್ ಯೆಚೂರಿ ಇನ್ನಿಲ್ಲ. ಯೆಚೂರಿಯವರ ನಿಧನ ದೇಶದ ರಾಜಕೀಯ ಸುವ್ಯವಸ್ಥೆಗೆ ತುಂಬಲಾರದ ನಷ್ಟ ತಂದಿದೆ. ಸುಮಾರು 5 ದಶಕಗಳ ಕಾಲ ಯೆಚೂರಿಯವರ ರಾಜಕೀಯ ಜೀವನ ಹೇಗಿತ್ತು ಎಂಬುದರ ಕುರಿತಾದ ವರದಿ ಇಲ್ಲಿದೆ. ಪಕ್ಷದ ಬಲ ಹೆಚ್ಚಿಸುವುದು ಎಂದರೆ ಚುನಾವಣೆ ಗೆಲುವಿಗೆ ಮಾತ್ರ ಸೀಮಿತವಾಗಿರಬಾರದು. ಬದಲು ಜನಪರ ಧ್ವನಿಯಾಗಿ ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವ ಚಳುವಳಿಗಳಿಗೆ ನೇತೃತ್ವ ನೀಡುವ ಕಾರ್ಯಶೈಲಿಯಾಗಿರಬೇಕು ಎಂದು ಅಚಲವಾಗಿ ನಂಬಿದ್ದ ಸಿಪಿಐಎಂ ನಾಯಕರಾದ ಸೀತಾರಾಮ್ ಯೆಚೂರಿ ಅವರ ನಿಧನ ಕಮ್ಯುನಿಸ್ಟ್ ಪಕ್ಷದ ಜೊತೆಗೆ ಭಾರತೀಯ ರಾಜಕೀಯ ರಂಗಕ್ಕೆ ಆಘಾತ ತಂದಿದೆ. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸಿಸ್ಟ್ ಇದರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಯೆಚೂರಿ ಶ್ವಾಸನಾಳದ ಸೋಂಕಿನಿಂದಾಗಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ರು. ಆಗಸ್ಟ್ 12ರಂದು ಚೆನ್ನೈನಲ್ಲಿ ತೆಲುಗು ಬ್ರಾಹ್ಮಣ ದಂಪತಿ ಪುತ್ರನಾಗಿ ಜನಿಸಿದ್ದ ಯೆಚೂರಿ ಅವರ ಹೆತ್ತವರು ಸಮಾಜ ಸೇವೆಯಲ್ಲೂ ತೊಡಗಿದ್ರು. ಹಾಗಾಗಿ ಯೆಚೂರಿ ಅವರಲ್ಲೂ ಎಳೆಯ ಪ್ರಾಯದಲ್ಲೇ ಜನಸೇವೆಯ ತುಡಿತ ಕಂಡುಬಂದಿತ್ತು. ದೆಹಲಿಯಲ್ಲಿ ಪದವಿ ಪೂರ್ವ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಸಿಬಿಎಸ್ಇ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆಯುವ ಮೂಲಕ ಯೆಚೂರಿ ಅಕಾಡೆಮಿಕ್ ಸಾಧನೆಗೈದಿದ್ರು. ದೆಹಲಿಯ ಸೈಂಟ್ ಸ್ಟೀಫನ್ಸ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದಲ್ಲಿ ಪದವಿ ಹಾಗೂ ಜೆಎನ್ಯುವಿನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದ ಅವರು ಕಾಲೇಜು ದಿನಗಳಲ್ಲೇ ಮಾರ್ಕ್ಸ್ವಾದಿ ಸಿದ್ಧಾಂತಗಳಿಗೆ ಮಾರು ಹೋಗಿದ್ರು. ದೇಶದಾದ್ಯಂತ ತುರ್ತು ಪರಿಸ್ಥಿತಿ ಹೇರಲ್ಪಟ್ಟಾಗ ಯೆಚೂರಿ ಜವಾಹರ್ಲಾಲ್ ನೆಹರು ವಿವಿ ಫೈರ್ ಬ್ರ್ಯಾಂಡ್ ವಿದ್ಯಾರ್ಥಿ ನಾಯಕರಾಗಿ ಬೆಳೆದ್ರು. 1978ರ ನಂತರ ನಡೆದ ಚುನಾವಣೆಗಳಲ್ಲಿ ಸತತ 3 ವರ್ಷ ಜೆಎನ್ಯು ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾಗಿ ಯೆಚೂರಿ ಆರಿಸಿ ಬಂದಿದ್ರು. 1978ರಲ್ಲಿ ಎಸ್ಎಫ್ಐ ಇದರ ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಹಾಗೂ ನಂತರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಅವರು ವಿದ್ಯಾರ್ಥಿ ದಿನಗಳಲ್ಲೇ ಇಂಗ್ಲಿಷ್, ಹಿಂದಿ, ತೆಲುಗು, ಬಂಗಾಳಿ, ತಮಿಳು ಭಾಷೆಗಳನ್ನು ಕರಗತ ಮಾಡಿಕೊಂಡಿದ್ರು. 1985ರಲ್ಲಿ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ಸಮಿತಿಗೆ ಆಯ್ಕೆಯಾದ ಯೆಚೂರಿ 1992ರಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸರ್ವೋಚ್ಚ ರಾಷ್ಟ್ರೀಯ ಸಮಿತಿ ಪಾಲಿಟ್ ಬ್ಯೂರೋ ಸದಸ್ಯರಾಗಿ ಆಯ್ಕೆಯಾದರು. ರಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಸೀತಾರಾಮ್ ಯೆಚೂರಿ ಇದೇ ಹುದ್ದೆಗೆ 2018 ಹಾಗೂ 2022ರಲ್ಲಿ ಪುನರ್ ಆಯ್ಕೆಯಾದರು. 2005-17 ಕಾಲಾವಧಿಯಲ್ಲಿ ರಾಜ್ಯಸಭೆ ಸದಸ್ಯರಾಗಿಯೂ ಆಯ್ಕೆಯಾಗಿದ್ರು. ಸ್ವತಂತ್ರ ಭಾರತ ಕಂಡ ಅದೆಷ್ಟೋ ದೊಡ್ಡ ರೈತ ಚಳುವಳಿಗಳಿಗೆ, ಕಾರ್ಮಿಕ ಹಕ್ಕುಗಳ ಹೋರಾಟಗಳಿಗೆ ನೇತೃತ್ವ ನೀಡಿದ ಯೆಚೂರಿ ಸಾಮಾನ್ಯ ಜನರ, ಶೋಷಿತರ ಪರವಾದ ಧ್ವನಿಯೆಂದೇ ಖ್ಯಾತಿ ಪಡೆದಿದ್ರು. ಅತ್ಯಂತ ವಿಶ್ಲೇಷಣಾತ್ಮಕ ಭಾಷಣಗಳ ಹರಿಕಾರರಾಗಿ, ದೇಶದ ಆಗುಹೋಗುಗಳ ಮೇಲಿನ ಕಮ್ಯುನಿಸ್ಟ್ ಸಿದ್ಧಾಂತದ ಟಿಪ್ಪಣಿಕಾರರಾಗಿ ಯೆಚೂರಿ ಸ್ವ ಹಾಗೂ ವಿರೋಧ ಪಕ್ಷಗಳ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು. ನೇಪಾಳದ ಆಕ್ರಮಣಕಾರಿ ಮಾವೋವಾದಿಗಳನ್ನು ಮಧ್ಯಸ್ಥಿತಿಯ ಮೂಲಕ ಪ್ರಜಾಸತ್ತೆಗೆ ಕರೆತರುವಲ್ಲಿ ಯಶಸ್ವಿಯಾದ ಯೆಚೂರಿ ನಂತರದ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಕಮ್ಯುನಿಸ್ಟ್ ನಾಯಕರ ಸಾಲಿನಲ್ಲಿ ಗುರುತಿಸಿಕೊಂಡ್ರು. ಇನ್ನು ಯೆಚೂರಿ ಅವರ ನಿಧನಕ್ಕೆ ರಾಜಕೀಯ ರಂಗದ ಹಲವು ನಾಯಕರು ಸಂತಾಪ ಸೂಚಿಸಿದ್ದಾರೆ. Not only for CPM but for the entire communist left movement in our country. He was one of the outstanding leaders of the communist movement in the contemporary period of our country, and he was a great orator, prolific writer,
He was an ideologue, intellectual. He was an able parliamentarian. Both of us used to coordinate in order to articulate the concerns of the people in Parliament. Today, we lost him. His going away is a loss to the ideological journey of his own party and the country's politics also. I think it won't be an exaggeration if we say that he was a conscience keeper of sort for Indian politics. May he travel well. He'll be missed. He'll be missed by all of us. He's a thorough gentleman. He had unwavering conviction, and the value system which Mr. Yechuri followed will always remind the generations to come of how to conduct oneself in the rough and tumble of Indian politics. It breaks our heart. A few weeks back, met him, full of energy, commitment, as always. Comrade Sitaram Yechuri, full of ideas. What next, Manoj? What should we do? There are vacuums created by each death, but it's very difficult to even imagine filling in the vacuum caused by Comrade Yechuri's demise. Contemporary politics, contemporary history of India of last 3-4 decades is unimaginable. You can't imagine that without Comrade Sitaram Yechuri. It's difficult to have another Comrade Yechuri. What should I say? Still unbelievable. Lal Salam, Comrade. Lal Salam. ಯಚೂರಿ ಅವರ ನಿಧನದಿಂದಾಗಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ನಷ್ಟದ ಜೊತೆಗೆ ಶೋಷಿತರ ಕಾರ್ಮಿಕರ ಪರವಿದ್ದ ಧ್ವನಿಯೊಂದು ಮೌನವಾಗಿದ್ದು, ಅಲ್ಲದೆ ಪಕ್ಷ ಭೇದವಿಲ್ಲದೆ ಗೌರವಿಸುತ್ತಿದ್ದ ವ್ಯಕ್ತಿತ್ವವೊಂದು ಮರೆಯಾಗಿದೆ. ಎಲ್ಲಕ್ಕಿಂತಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಚಳವಳಿ ರಾಜಕಾರಣಕ್ಕೆ ಮಾನ್ಯತೆ ತಂದುಕೊಟ್ಟ ಹೋರಾಟದ ಚೇತನವೊಂದು ಕಣ್ಮರೆಯಾದಂತಾಗಿದೆ.